ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ ಮಾತಾ ಮೋಕೆಡೆ ಎತ್ಕೊಂಡು ಹೊಸ ಕುಲದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಶೌರ್ಯ ರಥಯಾತ್ರದ ಪ್ರಚಾರಾರ್ಥವಾದ ಉಪರಥ ಕುತ್ತಾರಿಗೆ ಶನಿವಾರ ಕಾಂಡೆ ಬತ್ತದೆತ್ತದನ್ನು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳದ ಪ್ರಮುಖರು ಪುಷ್ಪಾರ್ಚನೆ ಮಲ್ತದು ಇಂದೇನು ಎತ್ಕೊಂಡೇರು. ವಿಶ್ವ ಹಿಂದೂ ಪರಿಷತ್ಗೆ ಅಜ್ಪು ವರ್ಷದಿಂಜಿನ ಹಿನ್ನೆಲೆಡು ಬಜರಂಗ ದಳದ ಮುತಾಲಿಕೆಡು ಶೌರ್ಯ ರಥಯಾತ್ರೆ ರಾಜ್ಯಡೊರ್ಮೆ ಸಂಚಾರ ಮಲ್ತದು. ಆದಿ ತಾರೀಕಿಗೆ ಸುಳ್ಯದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಮಲ್ತದಂಡು. ಇದರ ಪ್ರಚಾರಕ್ಕೆ ಬೋರ್ಡಾದ ಕುಡ್ಲ ಉಳ್ಳಾಲ ಪರಿಸರಡು ಉಪರಥಯಾತ್ರೆನ ಅಟನೆ ಮಲ್ತದೇರು. ಶೌರ್ಯ ಜಾಗರಣದ ಉಪರಥ ಶನಿವಾರ ಕಾಂಡೆ ಕುತ್ತಾರ್ಗೆ ಎತ್ತದಿತ್ತದು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು ಪುಷ್ಪಾರ್ಚನೆ ಮಲ್ತದು ರಥನ ಎತ್ಕೊಂಡೇರು. ಮನಪನಚಿತ್ರ ಆ ಕಾರ್ಯಕ್ರಮ ಹೊರಲು ರೆಪಾದಿಗಳು ಒಬ್ಬೇ ಒಂಜಿ ಉಪನಚಿತ್ರ ವಿಘ್ನಲಿತ್ತಿರುವುದಾನ ವಿಷಗಳಿಗಿತ್ತಿರುವುದಾನ ದೂರ ದತ್ತಬಾರಗೊಂಡು ಹೊರದು ಅಮೃತಗಳಿಗೇನು ಒದಗಾಯಿಸಾದು ಹೊರದು ಆ ಶೋಭಾಯಾತ್ರೆಯನ್ನು ಮೊದಲು ನಡಪಾಡುವ ಚಿತ್ರ ಯೋಗ ಭಾಗ್ಯರು ಕೂಡ ಅನುಕ್ರಮಣಿಸಿಕೊಂಡು ಚಿತ್ರ ನೆಟ್ಟಿಡು ಆ ಅಪ್ಪೆ ರಾಜರಾಜೇಶ್ವರನ ಸಾನ್ನಿಧ್ಯಡು ಭಕ್ತಿಪೂರ್ವಕವಾದ ವಿಶೇಷವಾದ ಒಂದು ಪ್ರಾರ್ಥನೆ ಮುಂತಾದ ಮನಪನಚಿತ್ರ ಪ್ರಾರ್ಥನೆ ಭಕ್ತದೇವಿನ ಪ್ರಕಾರ ತಂದು ಆ ಮನಪನಚಿತ್ರ ಕಾರ್ಯಕ್ರಮ ಮೊದಲು ನಡಪಾಡುವ ಚಿತ್ರ ಯೋಗ ಅಂದರೆ ಆದಿ ಭೌತಿಕ ಜೀವಿಕಾದಿ ದೈಹಿಕಾದಿ ಚಿತ್ರ ಮನೋರಂಜನೆ ಕೂಡ ವಿಷಯವನ್ನು ಹೊರದು ಮಾತೆಲ್ಲ ಕಾತುದು ರಕ್ಷಣೆ ಮಂತ್ರಿಗಳ ಚಿತ್ರ ಗೋಪಾಲನ್ನು ಗೆದ್ದಿ ಅಪ್ಪೆ ರಾಜರಾಜೇಶ್ವರಿ ದೇವರು ಆ ಮಹಾಗಣ ದೇವಿಗೂ ನಮ್ಮನ್ನು ಕುಲದೇವರು ಗ್ರಾಮದೇವರು ದೇವದೇವರಿಗೆ ಸೇರಿದ ಪಡೆದು ಮಾತೆಲ್ಲ ಚಿತ್ರ ಭಕ್ತಿಪೂರ್ವಕವಾದ ಚಿತ್ರ ಪ್ರಾರ್ಥನೆ. ಯಾ ದೇವಿ ಸರ್ವಭೂತೇಶ ಮಾತೃ ಪ್ರೇಣಂತಿದಾರ ಮತ್ತು ಶ್ರೀಮೂರ್ತಿ ನಮಸ್ತೆ ಶ್ರೀ ಪ್ರಾರ್ಥನಾಂ ಸಮರ್ಪಯಾಮಿ. 9 ತಾರೀಕಿಗೆ ನಡೆಯುವಂಥ ಹಿಂದೂ ಸಮಾಜೋತ್ಸವ ಜ್ಯೋತಿ ಅಂಬೇಡ್ಕರ್ ಪ್ರತಿಷ್ಠಿತ 2:30 ಗಂಟೆಗೆ ಶೋಭಾಯಾತ್ರೆ ಹೊರಡಲಿಕ್ಕಿದೆ. ಒಂದು 12 ಶಬ್ದ ಚಿತ್ರಗಳಿದೆ. ಚೆಂಡೆ, ವಾದ್ಯ, ಅನಂತರ ಇನ್ನಿತರ ಅನೇಕ ದೋಷಗಳೊಂದಿಗೆ ಶೋಭಾಯಾತ್ರೆ ಹೊರಡಲಿದೆ. ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ತಾಯಿ ರಾಜರಾಜೇಶ್ವರಿ ಮತ್ತು ಸಿದ್ಧಿವಿನಾಯಕದವರಲ್ಲಿ ಪ್ರಾರ್ಥನೆ. ಆ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಈ ಭಾಗದ ಎಲ್ಲ ಜನಗಳು ಒಟ್ಟಾಗಬೇಕು ಅಂತ ಆ ತಾಯಿ ಹತ್ರ ಪ್ರಾರ್ಥನೆ. ಬೋಲೋ ಭಾರತ್ ಮಾತಾ ಕೀ. ಕುತ್ತಾರದ್ದು ದೇರಳಕಟ್ಟೆ ಅಸೇಗೋಳಿ ಕೊಣಾಚೆ ಮುಡಿಪು ಇಂಚ ಗ್ರಾಮಾಂತರ ಭಾಗಲೆಡು ಈ ಉಪರಥ ಸಂಚರಿಸಾದು ಬಯ್ಯಗು ತೊಕ್ಕೋಡುಗೆ ಎತ್ತದು. ಉಳ್ಳಾಲದ ಅಬ್ಬಕ ವೃತ್ತದಲ್ಪ ಜಾಗೃತಿ ಸಭೆ ನಡಪಾದು ಮುಗಿತಲಾಂಡು. ಇದೇ ಬರುವ ಅಕ್ಟೋಬರ್ 9 ಸೋಮವಾರದಂದು ಸಂಜೆ 3 ಗಂಟೆಗೆ ಶೌರ್ಯ ಜಾಗರಣ ರಥದೊಂದಿಗೆ ಬೃಹತ್ ಶೋಭಾಯಾತ್ರೆಯು ಅಂಬೇಡ್ಕರ್ ವೃತ್ತ ಜ್ಯೋತಿಯಿಂದ ಹೊರಟು ಕದ್ರಿ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ನಡೆಯಲಿದೆ. ರಾಷ್ಟ್ರೀಯ ಚಿಂತಕರು ಮತ್ತು ಅಂಕಣಕಾರರಾದ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರ ದಿಕ್ಸೂಚಿ ಭಾಷಣದೊಂದಿಗೆ ಓಂ ಶ್ರೀ ಶಕ್ತಿ ಗುರುಮಠ ಶ್ರೀ ಕ್ಷೇತ್ರ ಕರಿಂಗೆ ಶ್ರೀ 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 ಮುಕ್ತಾನಂದ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಈ ಒಂದು ಕಾರ್ಯಕ್ರಮ ಭವ್ಯವಾಗಿ ನಡೆಯಲಿದ್ದು ಅವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಅಂದಗಾಣಿಸಿಕೊಳ್ಳಬೇಕಾಗಿ ತಮ್ಮನ್ನೆಲ್ಲ ವಿಶ್ವ ಹಿಂದೂ ಪರಿಷತ್ದ ದಕ್ಷಿಣ ವಿಭಾಗದ ಪ್ರಾಂತ ಸಹ ಸೇವಾ ಪ್ರಮುಖ್ ಗೋಪಾಲ್ ಕುತ್ತಾರ್, ಉಳ್ಳಾಲ ನಗರ ಪ್ರಖಂಡ ಅಧ್ಯಕ್ಷರು ಬಿಎನ್ ಕುಂಪಲ, ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರು ಶಿವಪ್ರಸಾದ್, ಗ್ರಾಮಾಂತರ ಪ್ರಖಂಡದ ಸಂಯೋಜಕರು ದೀಪಕ್ ಪಜೀರ್, ಕಾರ್ಯದರ್ಶಿ ನವೀನ್ ಕೊಣಾಜೆ, ಪ್ರದೀಪ್ ಕೆರೆಬೈಲ್, ಪವಿತ್ರ ಕೆರೆಬೈಲ್, ಶಿವು ಕೆರೆಬೈಲ್ ಬೊಕ್ಕ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಮುಖರು ಈ ಪೊರ್ತೋಟುಗೇತಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶೌರ್ಯ ಜಾಗರಣ ರಥಯಾತ್ರೆಯ ಇವತ್ತು ರಥ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರಿಗೆ ಬಂದಿದೆ. ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷ ಪೂರ್ತಿ
ಆಗುವ ದೃಷ್ಟಿಯಿಂದ ಬಜರಂಗ ದಳದ ಶೌರ್ಯ ಜಾಗರಣ ರಥಯಾತ್ರೆ ಇಡೀ ದೇಶದಲ್ಲಿ ಹೊರಡಿದೆ. ಅದರ ಪ್ರಯುಕ್ತ ಇವತ್ತು ನಾಡ್ದು ಬರುವಂಥ 9ನೇ ತಾರೀಕು 2:30 ಗಂಟೆಗೆ ಜ್ಯೋತಿ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಶೋಭಾಯಾತ್ರೆ ಹೊರಡಲಿದೆ. ಅದರಲ್ಲಿ ಸುಮಾರು 11-12 ಸ್ತಬ್ಧ ಚಿತ್ರಗಳಿದೆ. ಅನೇಕ ಚೆಂಡೆ, ವಾದ್ಯ, ನಾಸಿಕ್ ಬ್ಯಾಂಡ್ ಇನ್ನಿತರ ಅನೇಕ ದೃಶ್ಯರೂಪಗಳನ್ನು ಒಳಗೊಂಡು ಸಾರ್ವಜನಿಕ ಶೋಭಾಯಾತ್ರೆ ನಡೆದು ಅನಂತರ ಕದ್ರಿ ಮೈದಾನದಲ್ಲಿ ಸಾರ್ವಜನಿಕ ಸಭೆ ಕೂಡ ನಡೆಯಲಿದೆ. ಇದರಲ್ಲಿ ಪ್ರಸಿದ್ಧ ಅಂಕಣಗಾರ ಚಕ್ರವರ್ತಿ ಸೂಲಿಬೇಲೆಯವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಂಧುಗಳು, ಹಿಂದೂ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶ್ವ ಹಿಂದೂ ಪರಿಷತ್ದ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಪಂಡ 55ನೇ ವರ್ಷ ಪದಾರ್ಪಣೆ ಮಂತ್ರ ಕೊಡ್ತಳು ದೇಶಾದ್ಯಂತ ವಿಶೇಷ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಥರದ್ದು ಆಚರಣೆ ಮಂತೊಂದುಂಡು. ವಿಶ್ವ ಹಿಂದೂ ಪರಿಷತ್ತ ಯುವ ತಂಡ ಬಜರಂಗ ದಳದ ಒಂಜಿ ಶೌರ್ಯ ಯಾತ್ರೆ ಮನ್ಪಡ್ಪಣ್ಣದಿಂದ ಹಿರಿಯಾಕ್ಲಿನ ಒಂಜಿ ಇಚ್ಛೆ. ಆ ಪ್ರಕಾರ ಚಿತ್ರದುರ್ಗಡು ಪಿದಡ್ನಂಚಿನ ಶೌರ್ಯ ಯಾತ್ರೆ ಎಲ್ಲಂಜಿ 1 ತಾರೀಕಿಗೆ ಕುಡ್ಲ ಪ್ರವೇಶ ಮನ್ಪುಂಡು. ಈ ಸಂದರ್ಭಡು ಪ್ರಚಾರಾರ್ಥವಾದ ಉಪರಥ ಇನಿ ಉಳ್ಳಾಲ ಕ್ಷೇತ್ರಕ್ಕೆ ಬೈದನು. ಉಳ್ಳಾಲ ಕ್ಷೇತ್ರದಾದ್ಯಂತ ಪ್ರಚಾರ ಮನ್ಪುನಂಚಿನ ಉದ್ದೇಶ ಐತೆ. ಎಲ್ಲಂಜಿದ ಕಾರ್ಯಕ್ರಮನು ಮಾತಾ ಬಂಧುಲು ಬತ್ತದ ಭಾಗವಹಿಸುವ ಮೂಲಕ ಯಶಸ್ವಿ ಮನ್ಪಡು ಕಾರ್ಯಕ್ರಮನು ಪಾಲ್ಪಡೋಡು ಕೇಸರಿ ರತ್ನ ಪ್ರಕಾರ ವಾಗ್ಮಿ ಅವತ್ತಂದೆ ಅಂಕಣಕಾರ್ಯರು ಚಕ್ರವರ್ತಿ ಸೂಲಿಬೇಲೆ ಅವ್ರನ್ನ ಭಾಷಣ ಕೇಂದ್ರಗಿಂದೆ ಒಂಜಾತು ವರ್ಗ ಕಾತೊಂದುಲ್ಲೇರು ಅಕ್ಕಲು ಪೂರ ಈ ಸಂದರ್ಭ ಬತ್ತದ ಕದ್ರಿ ಮೈದಾನ ಸೇರಿನ ಮೂಲಕ ಯಶಸ್ವಿ ಮನ್ಪಡು ಜ್ಯೋತಿದ ಅಂಬೇಡ್ಕರ್ ವೃತ್ತರದು ಭವ್ಯವಾಯಿನ ಶೋಭಾಯಾತ್ರೆ ನಡಪಣು. ಶೋಭಾಯಾತ್ರೆ ವಿವಿಧ ಸ್ತಬ್ಧ ಚಿತ್ರಗಳು ಭಾಗವಹಿಸುವ ಈ ದೇಶದ ಹೋರಾಟಗಾರರಾಯಿನಂಚಿನ ರಾಣಿ ಅಬ್ಬಕ್ಕ ದೇವಿನ ಸ್ತಬ್ಧ ಚಿತ್ರಲ ನಮ್ಮ ಈ ಭಾಗಡು ಭಾಗವಹಿಸು ಮಾತ್ರ ತಂದೆ ವೀರ ಸಾವರ್ಕರ್ ಸ್ವಾತಂತ್ರ್ಯಗೂ ಏರ್ಪುರ ಹೋರಾಟ ಮಲ್ತಿರ ಅಕ್ಕಲ ಪೂರ ಒಂಜಿ ಶೌರ್ಯ ಪ್ರದರ್ಶನ ಆಪಿನಂಚಿನ ಒಂಜಿ ಸ್ತಬ್ಧ ಚಿತ್ರನು ಈ ಸಂದರ್ಭಡು ತುಚ್ಪಾಯರುಂಡು. ಈ ಸಂದರ್ಭಡು ಮಾತಾ ಹಿಂದೂ ಬಾಂಧವರು ಭಾಗವಹಿಸಿದ ಕಾರ್ಯಕ್ರಮನು ಯಶಸ್ವಿ ಮನ್ಕೊರಡು ಪಣದಿಂದ ವಿಶ್ವ ಹಿಂದೂ ಪರಿಷತ್ ಪರವಾದ ಉಳ್ಳಾಲ ನಗರ ಬೊಕ್ಕ ಗ್ರಾಮಾಂತರ ಪ್ರಖಂಡದ ಪರವಾದ ವಿನಂತಿ ಮಂತೊಂದಲೆ. ಸುದ್ದಿಗೊಂಜಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆದ ಉಪನಿರ್ದೇಶಕರ ಕಚೇರಿ ಅಂಚನೆ ಕುಡ್ಲ ಕ್ಷೇತ್ರ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳ ಕಚೇರಿದ ಸಹಕಾರಡು ಸೋಮೇಶ್ವರ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಲೆದ ಆಶ್ರಯಡು ಉಳ್ಳಾಲ ವಲಯ ಮಟ್ಟದ ಪ್ರೌಢಶಾಲೆದ ಬಾಲಕ ಬಾಲಕಿಯರನ ಕ್ರೀಡಾಕೂಟ ಉಚ್ಚಿಲ ಬೋವಿ ಶಾಲಾ ಮೈದಾನಡು ಶನಿವಾರ ಇಡೀ ದಿನ ನಡೆದನು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ಕಚೇರಿ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿನ ಕಚೇರಿದ ಸಹಕಾರಡು ಸೋಮೇಶ್ವರ ಉಚ್ಚಿಲದ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಲೆದ ನಿರೆಲ್ಡ್ ಉಳ್ಳಾಲ ವಲಯ ಮಟ್ಟದ ಪ್ರೌಢಶಾಲಾ ಆಂಜೋಕ್ಲು ಪೊಂಜೋಕ್ಲೆನ 2023-24ನೇ ಸಾಲದ ಕ್ರೀಡಾಕೂಟ ಉಚ್ಚಿಲಬೋವಿ ಶಾಲಾ ಮೈದಾನಡು ಶನಿವಾರ ನಡೆದನು. ನಿವೃತ್ತ ಸೇನಾನಿ ಭುಜಂಗ ಶೆಟ್ಟಿ ತುಡರ್ ಬೆಳಗಾದ ಕ್ರೀಡಾಕೂಟನು ಉದಿಪನ ಮಂತೇರು. ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಬೊಕ್ಕ ಭುಜಂಗ ಶೆಟ್ಟಿ ಕ್ರೀಡಾಕೂಟದ ಧ್ವಜಾರೋಹಣ ನಡಪಾದ ಪಾರಿವಾಳ ಬೊಕ್ಕ ಬೆಲೂನ್ ರಾಪಾಯರು. ಧ್ವಜಾರೋಹಣ ಕಾರ್ಯಕ್ರಮವನ್ನು ಗೈತಾರೆ. ಬ್ಯಾಂಡ್ನವರು ಜಸ್ಟ್ ಒಂದು ಬೀಟ್ ವೇವ್ ಬೀಟ್ ನಿಮ್ಮ ಪ್ರತಿಭೆ ಕೂಡ ಹೀಗೆ
ಕ್ರೀಡಾಕೂಟನು ತೂನಗ ತಂಕ ಎಲ್ಲಿಯೊಪ್ನಗದ ನೆಂಪಾಪುಂಡು. ದೈಹಿಕ ಮಾನಸಿಕ ದೃಢತೆಗೂ ಇಂಚಿನ ಕ್ರೀಡಾಕೂಟ ಅಗತ್ಯ. ನಮ್ಮ ಭಾಗ್ಯ ಸುರುವಾಪ್ನೆ ಮುಲ್ಪರ್ದು ಸಂಸ್ಕಾರ ಪಂಪಿನ ವಿದ್ಯೆ ತಿಕ್ಕುನಿ ಶಾಲೆರ್ದು ಪಂಡದು ನಿವೃತ್ತ ಸೇನಾನಿ ಭುಜಂಗ ಶೆಟ್ಟಿ ಕ್ರೀಡಾಕೂಟಗೂ ಶುಭ ಹಾರೈಸಿರು. ಹುಟ್ಟಿದ ಮಣ್ಣಿನ ವಾಸನೆಯನ್ನು ಕೊಡುವಂತ ಈ ಶಾಲೆಯನ್ನು ಮರೆಯದಿರಿ ಮಕ್ಕಳೇ. ಯಾಕೆಂತ ಹೇಳಿದ್ರೆ ನಮ್ಮ ಭಾಗ್ಯ ಶುರುವಾಗುವುದೇ ಇಲ್ಲಿಂದ. ಸಂಸ್ಕಾರ ಎಂಬ ವಿದ್ಯೆ ಸಿಕ್ಕುವುದು ಈ ಶಾಲೆಗಳಿಂದ. ಎಲ್ಲರಿಗೂ ಈಗಿನ ಒಂದು ವಿಜ್ಞಾನ ಯುಗದಲ್ಲಿ ಮನೆಯಲ್ಲೇ ಕೂತು ಶಿಕ್ಷಣವನ್ನು ಪಡೆಯಬಹುದಾದರೂ ಕೂಡ ಶಾಲೆಯಲ್ಲಿ ಬಂದು ಪಡೆದಂತಹ ಶಿಕ್ಷಣ ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ. ಹಿಂದಿನ ಕಾಲದಲ್ಲಿಯೂ ನಾವು ಅನುಭವಿಸಿದ್ದೇವೆ. ಶಿಕ್ಷಣ ಯಾವಾಗ ಮನೆಗೆ ಹೋಯಿತು, ಮಹಾಭಾರತದಂಥ ಯುದ್ಧ ಆಯಿತು. ಎಲ್ಲಿ ಶಾಲಾ ಮಕ್ಕಳು ಎಲ್ಲ ಬಂದು ಒಂದೇ ಛತ್ರದಡಿಯಲ್ಲಿ ಬಡವರು, ಶ್ರೀಮಂತರು, ಇತರ ಜಾತಿಗಳು ಎಲ್ಲರೂ ಒಬ್ಬರಿಗೊಬ್ಬರು ಸೇರಿಕೊಂಡು ಬದುಕುವಂತಹ ಒಂದು ವೇದಿಕೆ ಇವತ್ತು ಉಂಟು ಅಂತ ಹೇಳಿದರೆ ಶಾಲೆ ಮಾತ್ರ ಉಂಟಲ್ಲದೆ ಬೇರೆ ಎಲ್ಲಿಯೂ ನಾವು ಕಾಣುವುದಿಲ್ಲ. ಅವರವರ ಜಾತಿಗನುಗುಣವಾಗಿ ಅವರವರ ಸಂಸ್ಥಾನಗಳನ್ನು ಹೊಂದಿಕೊಂಡರೆ ಹೊರತು ಸಾರ್ವಜನಿಕರನ್ನು ಏಕಛತ್ರದಡಿಯಲ್ಲಿ ನಿಲ್ಲಿಸಿಕೊಂಡು ನಮ್ಮ ಈ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವ ಕೇಂದ್ರ ಅಂತ ಹೇಳಿದರೆ ಇದೊಂದು ವಿದ್ಯಾಸಂಸ್ಥೆಗಳು. ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ಮನುಷ್ಯನ ಒಂದು ಶಾರೀರಿಕ ಒಂದು ಸಂಬಂಧವಾಗಿ, ಆತ್ಮಿಕ ಸಂಬಂಧವಾಗಿ ಮತ್ತು ದೈಹಿಕ ಸಂಬಂಧವಾಗಿ ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ ಆ ಮನಸ್ಸನ್ನು ಎತ್ತಿ ಹಿಡಿಯುವಂತ ಒಂದು ಕ್ರಿಯೆ ಅಂತ ಹೇಳಿದ್ದು ಕ್ರೀಡೆ. ಇನಾಮುಗಾದ ನಿಖಲು ಬೇತೆ ಬೇತೆ ಶಾಲೆಲಿರ್ದು ಬೈದರು. ಇನಾಮ್ ಪಡೆಯೋಡಾಂಡ ಸತತ ತಯಾರಿ, ಅಭ್ಯಾಸ, ಪರಿಶ್ರಮ ಅಗತ್ಯ. ಅಂಚಾಂಡ ಮಾತ್ರ ಯಶಸ್ಸು ಪಡೆಯರೆ ಸಾಧ್ಯ ಪಡೆದು ಕುಡ್ಲಾ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಕೆಬಿ ಪಾತ್ರ ಪಂಡದು ಶುಭ ಹಾರೈಸಿರು. ಹಲವಾರು ಕೈಗಳ ಕೆಲಸ ಇದರಲ್ಲಿ ಕಾರ್ಯಕ್ರಮದಲ್ಲಿ ಜರುಗ್ತಾ ಇದೆ. ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಹಬ್ಬದ ಸಡಗರದ ರೀತಿಯಲ್ಲಿ ಚಂಡೆ ಬಾರಿಸುವುದರ ಮುಖಾಂತರ ಉದ್ಘಾಟನೆಗೊಂಡು ಅತ್ಯುತ್ತಮವಾಗಿ ನಡೆದಿದೆ ಈ ಕ್ರೀಡಾಕೂಟ. ಮಕ್ಕಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂತ ಅಂದರೆ, ತಾವುಗಳು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದರೆ ಬಹುಮಾನವನ್ನು ಪಡ್ಕೋಬೇಕು ಅಂತ. ಬಹುಮಾನಗಳು ತಮಗೆ ತಲುಪಬೇಕು ಅಂದರೆ ಮೊದಲು ನಾವು ಸತತ ತಯಾರಿಯನ್ನು ಮಾಡ್ಕೋಬೇಕು, ಸತತ ಅಭ್ಯಾಸವನ್ನು ಮಾಡಬೇಕು. ಸತತ ಅಭ್ಯಾಸವನ್ನು ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಓದುವ ವಿಷಯ ಆಗಿರ್ಬೋದು, ಹಾಡು ಹೇಳುವ, ಕತೆ ಹೇಳುವ, ಚಿತ್ರ ಬರೆಯುವ, ನೃತ್ಯ ಮಾಡುವ, ಕ್ರೀಡೆಗಳಲ್ಲಿ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೆ ತಾವುಗಳು ಸತತ ಅಭ್ಯಾಸವನ್ನು ಮಾಡುವುದರ ಮುಖಾಂತರ ತಾವುಗಳು ಯಶಸ್ಸನ್ನು ಗಳಿಸಬಹುದು. ಜೋಕ್ಲನ ದೈಹಿಕ ಬುಲೆಚಲ ಆವಡಾಂಡ ಜೋಕ್ಲು ಮೈದಾನಡು ಗೊಬ್ಬೋಡು ಕ್ರೀಡಾಕೂಟಲೆಡು ಭಾಗವಹಿಸೋಡು ಒಂಜೊಂಜಿ ಜೋಕ್ಲೆಡ ಒಂಜೊಂಜಿ ಪ್ರತಿಭೆ ಒಪ್ಪುಂಡು. ಕ್ರೀಡಾಕೂಟಲೆಡು ಸಾಧನೆ ಮಲ್ಪನಕ್ಲೆಗ್ ಇಂಚಿನ ಕ್ರೀಡಾಕೂಟಲು ಅಗತ್ಯ. ಅಂಚೆನೆ ಕ್ರೀಡೆಡ್ಲ ಸಾಧನೆ ಮಲ್ಪನಕ್ಲ ಪುದರು ದಿಂಜಾ ಸಮಯ ಒಪ್ಪುಂಡು ಪಣದು ಕಾರ್ಯಕ್ರಮದ ಗುರ್ಕಾರನ್ನು ವಹಿಸಿದ ಪಾತೆರ್ನ ಉಚ್ಚಿಲ ಮೂರೂರು ಬೋವಿ ಮೋಯಾ ಮಹಾಸಭಾತ ಅಧ್ಯಕ್ಷರು ಹರೀಶ್ ಉಚ್ಚಿಲ್ ಕ್ರೀಡಾಪಟುಲಿಗೂ ಶುಭ ಹಾರೈಸಿರು. ಒಂದೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆಯನ್ನು ಇರ್ತದೆ. ಕೆಲವರು ಓದುವುದರಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದರೆ, ಇನ್ನು ಕೆಲವರಿಗೆ ಅದರ ವಿದ್ಯಾಭ್ಯಾಸ ಸ್ವಲ್ಪ ಆಸಕ್ತಿ ಕಡಿಮೆ ಇರ್ತದೆ. ಅವರಿಗೆ ಕಲೆಯಲ್ಲಿ, ಕ್ರೀಡೆಗಳಲ್ಲಿ ಆಸಕ್ತಿ ಇರ್ತದೆ. ಹಾಗೆ ತರಗತಿಯ ಒಳಗೆ ಓದುವಂಥ ವಿದ್ಯಾರ್ಥಿಗಳು, ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಇಲಾಖೆ ಕಾಲಕಾಲಕ್ಕೆ ಪರೀಕ್ಷೆಗಳನ್ನು ಮಾಡುವ ಮೂಲಕ ಅವರ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕಲೆಯಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರತಿಭಾ ಕಾರಂಜಿಗಳು ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಅವರ ಪ್ರತಿಭೆಯನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಇಲಾಖೆ ಮಾಡ್ತಾ ಇರ್ತಾರೆ. ಹಾಗೆ ಕ್ರೀಡೆಯಲ್ಲಿ ಯಾರು ಸಾಧನೆ ಮಾಡಲಿಕ್ಕಿದೆ ಅವರಿಗೆ ಇಂಥ ಕ್ರೀಡಾಕೂಟಗಳನ್ನು ಆಯೋಜಿಸುವಂಥ ಪ್ರಯತ್ನವನ್ನು ಇಲಾಖೆ ಮಾಡ್ತಾ ಬರ್ತಾ ಇದೆ. ಹಾಗೆ ನಾವು ತರಗತಿಯ ಒಳಗೆ ವಿದ್ಯಾರ್ಥಿಗಳು ಏನು ಒಂದು ಸಾಧನೆಯನ್ನು ಮಾಡ್ತೇವೆ ಅದು ಅಷ್ಟು ತುಂಬ ಕಾಲ ನಮ್ಮ ಪ್ರಚಲಿತದಲ್ಲಿ ಇರುವುದಿಲ್ಲ. ಸ್ವಲ್ಪ ಕಾಲ ನೆನಪಿರ್ತದೆ, ಅನಂತರ ಮರೆತು ಹೋಗ್ತದೆ. ಉದಾಹರಣೆಗೆ SLC ಪರೀಕ್ಷೆಯಲ್ಲಿ ಯಾರು ಉತ್ತಮ ಅಂಕವನ್ನು ಪಡೆದರೆ 1-2-3 ವರ್ಷ ಸ್ವಲ್ಪ ನೆನಪಿರ್ತದೆ. ಆದರೆ ಮೈದಾನದಲ್ಲಿ ಕ್ರೀಡೆಯಲ್ಲಿ ಯಾರು ಸಾಧನೆ ಮಾಡ್ತಾರೆ ಅವರ ಹೆಸರು ತುಂಬ ವರ್ಷಗಳ ಕಾಲ, ದೀರ್ಘಾವಧಿ ಕಾಲ ಶಾಶ್ವತವಾಗಿರ್ತದೆ. ಉದಾಹರಣೆಗೆ ನಾವೆಲ್ಲ ಕೇಳ್ಬೋದು ಸಚಿನ್ ತೆಂಡೂಲ್ಕರ್ ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಅವರ ಸಾಧನೆಯನ್ನು ಏನು ಮಾಡಿದೆ ಅಂತ. ಎಲ್ಲ ಮಕ್ಕಳಿಗೆ ಗೊತ್ತಿರ್ತದೆ, ಹಿರಿಯರಿಗೆ ಗೊತ್ತಿರ್ತದೆ. ಅದೇ ಅವರ ತರಗತಿಯಲ್ಲಿ ಯಾರು ಉತ್ತಮ ಅಂಕ ಪಡೆದವರು ಅದು ಕೇವಲ ಕೆಲವು ಅವರಿಗೆ ತಿಳಿದವರಿಗೆ ಮಾತ್ರ ಗೊತ್ತಿರ್ತದೆ. ಹಾಗೆ ನೀವು ಇವತ್ತೆಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಉತ್ತಮ ಸಾಧನೆಯನ್ನು ಮಾಡಿ ತೀರ್ಪುಗಾರರ ನಿಯಮಗಳನ್ನು ಪಾಲಿಸಿ ಇತರ ಸ್ಪರ್ಧಾಳುಗಳೊಂದಿಗೆ ಗೌರವ ನಡೆದು ಉತ್ತಮ ಸಾಧನೆಯನ್ನು ಮಾಡಿ
ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನಿಮಗೂ ಕೀರ್ತಿ ಬರಲಿ, ದೇಶಕ್ಕೂ ಕೀರ್ತಿಯನ್ನು ತನ್ನಿ. ಕುಡ್ಲ ದಕ್ಷಿಣ ವಲಯ ದೈಹಿಕ ಪರಿವೀಕ್ಷಣಾಧಿಕಾರಿ ರವಿಶಂಕರ್ ನೀಲಾವರ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮೈಸೂರು ವಿಭಾಗದ ಕಾರ್ಯಾಧ್ಯಕ್ಷರು ತ್ಯಾಗಂ ಹರೇಕಳ, ಕುಡ್ಲ ದಕ್ಷಿಣ ವಲಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮೋಹನ್ ಶಿರ್ಲಾಲ್, ದಕ್ಷಿಣ ವಲಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನೋಡೆಲ್ ಅಧಿಕಾರಿ ರಾಧಾಕೃಷ್ಣ ರೈ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ವಸಂತ್ ರೈ, ಕೊಣಾಜೆ ಪದವು ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ರಾಜೇಶ್ ನಾಯಕ್, ಭಗವತಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ದಿನಕರ್ ಉಳ್ಳಾಲ್, ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರು ರಾಘವ್ ಉಚ್ಚಿಲ್, ಉಚ್ಚಿಲಕೋಟೆ ಶ್ರೀ ಧೂಮಾವತಿ ಸೇವಾ ಸಮಿತಿಯ ಅಧ್ಯಕ್ಷರು ರಾಘವ್ ಉಚ್ಚಿಲ್, ಪರಿಸರದ ಧಾರ್ಮಿಕ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್, ಹಸೈನಾರ್ ಉಚ್ಚಿಲ್, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀಮತಿ ಹೇಮಲತಾ, ಫುಟ್ಬಾಲ್ ತರಬೇತುದಾರರು ಉಮೇಶ್ ಎನ್ ಉಚ್ಚಿಲ್, ಮೂರೂರು ಬೋವಿ ಮಹಾಸಭಾದ ನಿಕಟಪೂರ್ವ ಅಧ್ಯಕ್ಷರು ಚಿದಾನಂದ ಆರ್ ಉಚ್ಚಿಲ್, ಮೂರೂರು ಬೋವಿ ಮೋಯಾ ಮಹಾಸಭಾ ಮುಂಬೈ ಸಮಿತಿ ಕೋಶಾಧಿಕಾರಿ ಚಂದ್ರಕಾಂತ್ ಉಚ್ಚಿಲ್, ಶಾಲಾ ಸಂಚಾಲಕರು ರೋಹಿತಾಶ ಉಚ್ಚಿಲ್, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪೂರ್ಣಿಮಾ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ವಿದ್ಯಾರ್ಥಿಗಳಿಂದ ಕ್ರೀಡಾ ಪಥ ಸಂಚಲನ ನಡೆತಲು. ಉಮೇಶ್ ಎನ್ ಬುಚ್ಚಿಲ್ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ಹ್ಯಾಂಡ್ಬಾಲ್ ಪಂದ್ಯಾಟಗಳಲ್ಲಿಯೂ ಭಾಗವಹಿಸಿರುತ್ತಾನೆ. ಶ್ರೇಯಸ್ ಶೆಟ್ಟಿ ಹಸ್ತಾಂತರಿಸಿದ್ದಾನೆ. ಕ್ರೀಡಾಪಟು ವೈಷ್ಣವಿ ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಾಯರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡಿರು. ಶಾಲಾ ಶಿಕ್ಷಕಿಯರು ಸುಜಾತಾ ದೇವಾಡಿಗ ಸಭೆ ನಿಂತ್ಕೊಂಡಿರು. ಶಾಲಾ ಶಿಕ್ಷಕಿ ರಮಿತಾ ಕುತ್ತಾರ್ ಸಭೆ ಸುಧಾರಿಕೆ ಮಲ್ತೇರು. ಶಿಕ್ಷಕಿ ರಮ್ಯಾ ಆಚಾರ್ಯ ಸೊಲ್ಮೆ ಸಂದಾಯರು. ಉದಿಪನ ಸಭೆಯಲ್ಲಿ ಹೆಸರು ಬೊಕ್ಕ ಪ್ರೌಢಶಾಲಾ ಮಟ್ಟದ ಆಂಜೋಕ್ಲಿನ ಪೊಂಜೋಕ್ಲಿನ ಕ್ರೀಡಾಕೂಟ ಇಡೀ ದಿನ ನಡೆತಲು. 17ರ ಎಮಿತಿಯ ಬಾಲಕರ ವಿಭಾಗದ ಜಾವ್ಲಿನ್ ಸ್ಪರ್ಧೆಯ ಪ್ರಥಮ ಫಲಿತಾಂಶ ಪಟ್ಟಿ ನಮ್ಮ ಕೈ ಸೇರಿದೆ. ಪ್ರಥಮ ಸ್ಥಾನವನ್ನು ಚಿರಾಗ್ ನಿತ್ಯಾದರ್, ದ್ವಿತೀಯ ಸ್ಥಾನವನ್ನು ಆದಿತ್ಯ ನಿತ್ಯಾದರ್. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತಂದಲ್ಲ. ನಿರಂತರ ಸುದ್ದಿಗಿತು ಒಂದು ಪ್ಲೇ ಪೊಸಕುರಲ್ 24x7.